ಕನ್ನಡಪರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಆದರೆ ಒಂದು ಭಾಷೆಯನ್ನ ದ್ವೇಷಿಸಿದ್ರೆ ನಮ್ಮ ಭಾಷೆ ಬೆಳೆಯದು. ನಮ್ಮ ಮಕ್ಕಳಿಗೂ ಹೆಚ್ಚು ಭಾಷೆ ಕಲಿಸುವ ಅಗತ್ಯವಿದೆ. ಪ್ರತಿ ಭಾಷೆಯನ್ನ ಗೌರವದಿಂದ ಕಾಣಬೇಕು ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದ್ರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಎಂಇಎಸ್ ಸಂಘಟನೆಯ ಬಗ್ಗೆ ಬಿಜೆಪಿಯಷ್ಟು ನಮಗೆ ಗೊತ್ತಿಲ್ಲ. ಒಂದು ಸಮಯದಲ್ಲಿ ಅವರಿಬ್ಬರು ಜೊತೆಗಿದ್ದವರು. ಎಂಇಎಸ್ ನಿಷೇಧದ ಬಗ್ಗೆ ಪಕ್ಷದ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ತಮ್ಮ ನಿಲುವನ್ನ ತಿಳಿಸಿದ್ದಾರೆ ಎಂದು ಹೇಳಿದರು. ಕನ್ನಡ ಪರ ಹೋರಾಟಕ್ಕೆ ಮತ್ತು ಕನ್ನಡಿಗ ಸ್ವಾಭಿಮಾನಕ್ಕೆ ನಮ್ದು ಯಾವಾಗಲೂ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ. ಇದಕ್ಕೆ ಇವತ್ತು ಹೋರಾಟ ಮಾಡ್ತಿದ್ದಾರ ಹಾಗೆ ನಮ್ಮ ಅವರ ಉತ್ತಮವಾದ ಉದ್ದೇಶ ಏನಿದೆ, ಕನ್ನಡಕ್ಕೆ ಅವಮಾನ ಆಗಬಾರ್ದು, ಕನ್ನಡಕ್ಕೆ ಬೇರೆ ರಾಜ್ಯಗಳು ಧಕ್ಕೆ ಆಗಬಾರ್ದು, ಕನ್ನಡವನ್ನು ಬೇರೆಯವರು ಕೂಡ ಗೌರವಿಸಬೇಕು ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಒಂದು ಭಾಷೆ ಬೆಳಿಬೇಕಾದ್ರೆ ನಮ್ಮ ಭಾಷೆ ಕಲಿಯುವ ಜೊತೆಯಲ್ಲಿ ನಾವು ಇನ್ನೊಂದು ಭಾಷೆ ಗೌರವ ಕೊಡೋ ಕೆಲಸ ಆಗಬೇಕು. ಒಂದು ಭಾಷೆಯನ್ನು ದ್ವೇಷ ಮಾಡಿದರೆ ಇನ್ನೊಂದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಷ್ಟು ಭಾಷೆ ಕಲಿಯಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಭಾಷೆಯನ್ನು ಕಲಿಬೇಕು. ನಾವು ಕನ್ನಡಿಗರು ಕನ್ನಡ ಕಲಿಬೇಕು, ಮರಾಠಿ ಕಲಿಬೇಕು, ಹಿಂದಿ ಕಲಿಬೇಕು, ಎಷ್ಟು ಭಾಷೆ ಕಲಿಯಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ಭಾಷೆ ಕಲಿಯಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ನಮ್ಮ ಭಾಷೆ ನಾವು ಭಾಳ ಚೆನ್ನಾಗಿ ಕಲಿಯುವ ಜೊತೆಯಲ್ಲಿ ಬೇರೆ ಭಾಷೆ ಗೌರವ ಮತ್ತು ಬೇರೆ ಭಾಷೆಗೆ ನಾವು ಉತ್ತಮವಾದ ಇವತ್ತು ನಮ್ಮ ಬೆಲ್ಗಂ ಬಾರ್ಡರ್ನಲ್ಲಿ ಮರಾಠಿಗರು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಯನ್ನು ಕಲಿಬೇಕು, ಕನ್ನಡಿಗರು ಮರಾಠಿ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು, ಪರಸ್ಪರ ಅರ್ಥ ಮಾಡಿಕೊಂಡು ಭಾರತವೊಂದು ಹೋಗಬೇಕು. ನಮ್ಮ ಈ ಗಡು ಪ್ರದೇಶದಲ್ಲಿ ಕನ್ನಡವನ್ನು ಮಲಯಾಳಂ ಕಲಿತಾರೆ, ಮಲಯಾಳಿಗಳು ಕನ್ನಡವನ್ನು ಕಲಿತಾರೆ, ಪರಸ್ಪರ ವ್ಯಾಪಾರ ಎಲ್ಲ ಕೂಡ ಭಾಷೆಯಲ್ಲಿ ಇವತ್ತು ಅರ್ಥ ಮಾಡಿಕೊಳ್ತಾರೆ. ಪಾರ್ಟಿ ಸ್ಟ್ಯಾಂಡ್ ನಮ್ಮ ಅಧ್ಯಕ್ಷರು ಮತ್ತು ಇವರು CLP ನಾಯಕರು ತಿಳಿಸ್ತಾರೆ. ಅವ್ರು ಏನು ಸ್ಟ್ಯಾಂಡ್ ತಗೊಳ್ತಾರೆ ಸಂಪೂರ್ಣ ಕೊಡ್ತೇವೆ. ನನ್ನ ವ್ಯಕ್ತಿತ್ವವೇನಂತ ಹೇಳಿದರೆ, ನಮ್ಮ ಒಂದು ಭಾಷೆಯನ್ನು ದ್ವೇಷ ಮಾಡಿ ಇನ್ನೊಂದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಷೆ ಬೆಳಿಬೇಕಾದ್ರೆ ನಾವು ಬೇರೆ ಭಾಷೆಗೂ ಕೂಡ ಗೌರವ ಕೊಡಬೇಕು. ಅದಕ್ಕೆ ನಾವು ಎಲ್ಲ ಭಾಷೆಗಳನ್ನು ಕಲೀಲಿಕ್ಕೆ ನಮ್ಮ ಇಡೀ ಪ್ರೋತ್ಸಾಹ ಕೊಡಬೇಕು. ಆ ಭಾಷೆ ಗೌರವ ಕೊಡೋ ಕೆಲಸ ನಮ್ಮ ಕನ್ನಡಿಗರ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತಾಂತರ ನಿಷೇಧ ಮಸೂದೆಯ ಬಗ್ಗೆ ಮಾತನಾಡಿದ ಖಾದರ್ ಅವರು ಪಕ್ಷದ ಲಾಭವನ್ನ ನೋಡಿ ಕಾನೂನನ್ನ ರಚಿಸುತ್ತಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯ ಹಿಂದೆ ದುರುದ್ದೇಶವಿದೆ. ಬಲವಂತದ ಮತಾಂತರಕ್ಕೆ ಯಾರ ಬೆಂಬಲವೂ ಇಲ್ಲ. ಈ ಕಾಯ್ದೆಯಿಂದ ಜನರಿಗೆ ಯಾವುದೇ ಲಾಭವಿಲ್ಲ. ಬಿಜೆಪಿಯವರು ಮಂಡಿಸಿದ ಮಸೂದೆಗೆ ಕೋರ್ಟ್ ತಡೆ ನೀಡುತ್ತಿದೆ. ಇದು ಬಿಜೆಪಿಯ ಪ್ರತಿಯೊಬ್ಬ ಮುಖಂಡರಿಗೂ ತಿಳಿದಿದೆ ಎಂದು ಹೇಳಿದರು. ಕಾಂಗ್ರೆಸ್ ನಾವು ಈಗಾಗಲೇ ಹೇಳಿದಾಗೆ ಬಲವಂತದ ಮತಾಂತರಕ್ಕೆ ಎಲ್ಲರೂ ಕೂಡ ವಿರೋಧಿದ್ದಾರೆ. ಇದಕ್ಕೆ ಯಾರು ಕೂಡ ಬೆಂಬಲ ವ್ಯಕ್ತಪಡಿಸುವುದಿಲ್ಲ. ಬಲವಂತದ ಮತಾಂತರಕ್ಕೆ ಕಾನೂನು ಈ ದೇಶದಲ್ಲೇ ಅದು ಕಾಂಗ್ರೆಸ್ ಪಕ್ಷ ಜಾರಿಗೆ ಹಿಂದೆ ತಂದಿದೆ. ಹಾಗೆ ಇಡೀ ದೇಶಕ್ಕೊಂದು ಕಾನೂನು. ಆದರೆ ಮೊನ್ನೆ ಅಸೆಂಬ್ಲಿಯಲ್ಲಿ ಮಂಡಿಸಿದ ಮತ್ತು ಮಂಡನೆ ಮಾಡಿದ ರೀತಿ ಇದು ದುರುದ್ದೇಶ ಮತ್ತು ಜನರನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ. ಯಾವುದೇ ಒಂದು ಕಾನೂನು ಅಸೆಂಬ್ಲಿಯಲ್ಲಿ ಮಂಡನೆ ಆಗುವ ಮುಂಚೆ ಆ ಅಸೆಂಬ್ಲಿ ಬಿಸ್ನೆಸ್ ಅಜೆಂಡಾ ಇರ್ತದೆ. ನಾಳೆ ಯಾವುದೆಲ್ಲ ಬಿಲ್ ಪ್ರೆಸೆಂಟ್ ಆಗ್ತದೆ, ಯಾವುದೆಲ್ಲ ಕಾಲಿಂಗ್ ಅಟೆನ್ಷನ್ ಇರ್ತದೆ, 6 ಯಾವುದು ಚರ್ಚೆ ಇರ್ತದೆ, ಒಂದು ದಿವಸ ಮುಂಚೆ ರಾತ್ರಿ ನಮಗೆ ಅದರ ಒಂದು ಅಜೆಂಡಾ ಬರ್ತದೆ. Digital Planet, one stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.